ಕೋಲ್ಕತ್ತಾದಲ್ಲಿ ಆದಂಥ ಘಟನೆ ಖಂಡಿತವಾಗಿಯೂ ಎಲ್ರಿಗೂ ಬಹಳ ಒಂದು ಆತಂಕ ಮತ್ತು ಗಾಬರಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥ ವೈದ್ಯರಿರ್ಬೋದು, ಶುಶ್ರೂಷಕರಿರ್ಬೋದು, ಇತರ ಸಿಬ್ಬಂದಿಯವರಿರ್ಬೋದು, ಎಲ್ಲರೂ ಕೂಡ ಯಾಕಂದರೆ ಹೆಚ್ಚಿನ ಒಂದು ಕೆಲಸ ಮಾಡುವಂಥವರು 50%ಗಿಂತ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾರೆ. ರಾತ್ರಿ ಕೆಲಸ ಮಾಡ್ತೀವಿ, ಈ ರಾತ್ರಿಯಲ್ಲಿ ಅಲ್ಲೇ ಇರ್ತಾರೆ. ಅದರಿಂದ ಭದ್ರತೆ, ಸುರಕ್ಷತೆ ಇದೆಲ್ಲ ಕೂಡ ಭಾಳ ಒಂದು ಗಂಭೀರವಾದಂಥ ಮತ್ತು ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವಂಥ ವಿಷಯ. ಅದರಿಂದ ಕೋಲ್ಕತ್ತಾ ಘಟನೆ ಇದು ಮತ್ತು ನಿನ್ನೆ ಈ ಪತ್ರಿಕೆ ನೋಡ್ತಾ ಇದೆ, ಉತ್ತರಾಖಂಡದಲ್ಲಿ ಒಬ್ಬರು ನರ್ಸ್ಗೆ ಕೂಡ ಇದೇ ರೀತಿಯಾದಂಥ ಅತ್ಯಾಚಾರ ಮಾಡಿ ಕೊಲೆಯಾಗಿದೆ ಅಂತ ಇದು ಪೇಪರ್ ನೋಡ್ತಾ ಇದ್ದೀವಿ. ಅದರಿಂದ ಇದು ಖಂಡಿತವಾಗಿಯೂ ನಾವೆಲ್ಲರೂ ಇದಕ್ಕೆ ಗಮನ ಹಾರೈಸಬೇಕಾಗ್ತದೆ. ನಾನು ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ಸು ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದಿದ್ದೇವೆ ಬೆಂಗಳೂರಿನಲ್ಲಿ. ಅದು ನಾನು ಮೊನ್ನೆನೇ ತೀರ್ಮಾನ ಮಾಡಿದ್ದು ಈ ಘಟನೆ ಆದ ನಂತರನೇ. ಯಾಕೆಂತ ಹೇಳಿದ್ರೆ ಹೇಗೆ ಸುರಕ್ಷತೆ ನೀಡುವಂಥದ್ದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಮತ್ತು ಸರ್ಕಾರದಿಂದ, ಖಾಸಗಿಯವರಿಂದ ನಾವೆಲ್ಲರೂ ಸೇರಿ ಹೇಗೆ ಒಂದು ಸುರಕ್ಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಾನು ಅವರನ್ನು ಕೂಡ ಕರೆಸಿದ್ದೀನಿ. ಮಂಗಳವಾರ ಒಂದು ಸಭೆ